Okay. Yes. Thank you very much. ಆಯಿತು, ನಾವು V4 ನ್ಯೂಸ್ಗೆಲ್ಲ ಹೋದ್ವಿ. ಈಗ ವಾಪಸ್ ಮನೆಗೆ ಹೋಗ್ತಿದ್ದೇವೆ. ಮಾತ್ರ ಜೀವಿತನ ಮುಖ ನೋಡಿ, ಎಲ್ಲ ಪರಂಚಿ ಇಟ್ಟಿದ್ದಾಳೆ, ಫುಲ್ ಗಾಯ ಮಾಡಿ ಇಟ್ಟಿದ್ದಾಳೆ. ನೋಡಿ 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 ನೋಡಿ. ಲಚ್ಚು ಮಕ್ಕಳು ಗೊತ್ತಿಲ್ಲ ಗೈಸ್, ಲಚ್ಚಿನ ಬ್ಯಾನ್ಸ್ ಹಾಯ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್. ಸೊ ಎಲ್ಲಿಗಪ್ಪ ಹೊರಟು ನಿಂತಿದ್ದಾನೆ ಅಂತ ಹೇಳಿದರೆ ಮಂಗಳೂರಿಗೆ ಹೋಗ್ತಾ ಇದ್ದಾನೆ. ಯಾಕೆ ಅಂತ ಹೇಳಿದರೆ, ನಾನು ಮೊದಲು ವರ್ಕ್ ಮಾಡ್ತಿದ್ದೆ ಅಲ್ವಾ V4 ನ್ಯೂಸ್ ಅಂತ. ಸೊ ಅಲ್ಲಿಯ ಮೊದಲೇ ARDಯಲ್ಲಿತ್ತು, ಈಗ ಮಣ್ಣಗುಡ್ಡೆಗೆ ಶಿಫ್ಟ್ ಆಗಿದೆ. ಸೊ ಏನು ನ್ಯೂ ಆಫೀಸ್ ಓಪನಿಂಗ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಇನ್ವೈಟ್ ಮಾಡಿದ್ರು, ಹೋಗ್ತಾ ಇದ್ದಾನೆ. ನೋಡುವ ಏನೆಲ್ಲ ಆಗತ್ತೆ ಅಂತ. ಸೊ ಬನ್ನಿ ಇವತ್ತು ಬ್ಲಾಗ್ ಶುರು ಮಾಡೋಣ. ಊಟದ ಸಮಯ ಬಿರಿಯಾನಿ. ನಮ್ಮ ಮಗಳನ್ನು ಬಿಟ್ಟು ಬಂದೆ, ಮೇಲೆ ಇದ್ದಾಳೆ, ಅವಳು ಇದ್ದಾಳೆ. V4 ನ್ಯೂಸ್ ಒಂದು ಸಾಮಾಜಿಕ, ಸೊ ಇದರಿಂದ ನಿಮಗೆ ಮುಂದೆ 25 ವರ್ಷ ವಿದ್ಯುತ್ ಬಿಲ್ ಕಟ್ಟಲಿಕ್ಕೆ ಬರಲಿಕ್ಕಿಲ್ಲ. ಸೊ ಆ ವ್ಯವಸ್ಥೆ ನಿಮಗೆ ಮಾಡಿಕೊಡ್ತೀವಿ. Okay. Yes. Thank you very much. ನನ್ನ ಹೆಸರು ಕವಿತಾ ಅಂತ. ನಾನು ಕೂಡ ಈ ಮೊದಲು ಇದೇ ಸಂಸ್ಥೆಯಲ್ಲಿ ವರ್ಕ್ ಮಾಡಿದ್ದೇನೆ. ನನ್ನ ಹೆಸರು ಕವಿತಾ ಅಂತ. ನಾನು ಕೂಡ ಇದೇ ಸಂಸ್ಥೆಯಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಈ ಒಂದು ಸಂಸ್ಥೆ ಎಷ್ಟು ಎತ್ತರಕ್ಕೆ ಬೆಳೆದಿರೋ ನನಗೆ ಕೂಡ ತುಂಬ ಖುಷಿ ಇದೆ. ನನ್ನ ಕಡೆಯಿಂದ 20ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದೆ ಚಾನಲ್. ಸೊ ಹಾಗಾಗಿ ಆಲ್ ದಿ ಬೆಸ್ಟ್. ಏನಾದರೂ ಸಜೆಷನ್ಸ್, ಬದಲಾವಣೆಗಳು, ನಿಮ್ಮ ಸಲಹೆಗಳು ಮಾಧ್ಯಮ ಕ್ಷೇತ್ರದಲ್ಲಿ ನೀವು ಇರೋದ್ರಿಂದ ನಿಮ್ಗೆ ಗೊತ್ತಿರುತ್ತೆ. ಇಷ್ಟರವರೆಗೆ ಕೇಬಲ್ ಚಾನಲ್ಗಳಲ್ಲಿ ಮಾತ್ರ ಇತ್ತು, ಅಂದರೆ ಯೂಟ್ಯೂಬಲ್ಲಿ ವರ್ಲ್ಡ್ ವೈಡ್ ಆಗಿರ್ಬೋದು. ಆದರೆ ಇನ್ನು ಕೂಡ ಸ್ಯಾಟಲೈಟ್ ಚಾನಲ್ಗಳು ಅಂದರೆ ಇನ್ನೂ ಕೂಡ ಎಲ್ಲರೂ ಕೂಡ ನೋಡುವಂತ ಇದ್ದಾರೆ. ಸೊ ಹಾಗಾಗಿ ಅದು ಕೂಡ ಆಗಬೇಕು ಅನ್ನೋಂಥದ್ದು ಒಂದು ಸಣ್ಣ ಸಜೆಷನ್ ಅಷ್ಟೇ. ಲಕ್ಷ್ಮಣ್ ಸರ್ ಬಗ್ಗೆ ಮತ್ತು ನಿಮ್ಮ ಸಹೋದ್ಯೋಗಿಗಳ ಬಗ್ಗೆ ನಿಮ್ಮ ಒಂದು ಮೆಮೊರೀಸ್. ಲಕ್ಷ್ಮಣ್ ಸರ್ ಹೇಗೆ ಅಂತ ಹೇಳಿದರೆ, ಈಗ ಬೇರೆ ಕಡೆಗಳಲ್ಲಿ ಒಂದು ಬಾಸ್ ಅಂತ ಹೇಳಿದರೆ ಅದೊಂದು ಏನೋ ಗತ್ತು, ಅದೊಂದು ಬೇರೆನೇ ಇರುತ್ತೆ. ಆದರೆ ಇವರು ಯಾವ ರೀತಿ ಅಂತ ಹೇಳಿದರೆ ಎಲ್ಲರೂ ಕೂಡ ತಮ್ಮ ಮಕ್ಕಳಾಗಿ ನೋಡ್ಕೊಳ್ತಾರೆ. ಸೊ ಅದು ಮೇಯ್ನ್ ಆಗಿ. ಸೊ ಹಾಗಾಗಿ ಲಕ್ಷ್ಮಣ್ ಸರ್ ಬಗ್ಗೆ ಇಷ್ಟು ಹೇಳ್ಬೋದು ನನಗೆ. ಮತ್ತು ಸಹೋದ್ಯೋಗಿಗಳು ಕೂಡ ಅಷ್ಟೇ, ಎಲ್ಲರೂ ಕೂಡ ಫ್ರೆಂಡ್ಲಿ ಆಗಿರ್ತಾರೆ. ಸೊ ಅಷ್ಟೇ. ಥ್ಯಾಂಕ್ ಯು. ತನಗೆ ಪರಂಕಿ ಎಲ್ಲ ಇಟ್ಟಿದಾರಂತೆ, ಫೇಸ್ ಎಲ್ಲ ನೋಡಿ. ಆಯಿತು, ನಾವು V4 ನ್ಯೂಸ್ಗೆಲ್ಲ ಹೋದ್ವಿ. ಈಗ ವಾಪಸ್ ಮನೆಗೆ ಹೋಗ್ತಿದ್ದೇವೆ. ಮಾತ್ರ ಜೀವಿತನ ಮುಖ ನೋಡಿ, ಎಲ್ಲ ಪರಂಚಿ ಇಟ್ಟಿದ್ದಾಳೆ, ಫುಲ್ ಗಾಯ ಮಾಡಿ ಇಟ್ಟಿದ್ದಾಳೆ. ನೋಡಿ 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 ಭಯಪಡುದಿಲ್ಲ ಇಡ್ಡಿ ಪೋಕ್ರಿ ಮಾಡಿ ಜೀತ ಇನ್ನು ಮಗು ಇಟ್ಕೊಳಿಲ್ವಾ, ಜೀತನ ಹತ್ರ ಕೊಟ್ಟದ್ದು ಫುಲ್ ಪರಂಕಿ ಇಟ್ಟಿದ್ದಾಳೆ ಪಾಪ. ಆದ್ರೆ ನೋಡಿ ನನ್ನ ಮಗಳೊಂದು ಶೇಪ್ ಕೊಟ್ಲು, ಫಸ್ಟ್ ಶೇಪ್ ಔಟ್ ಆಗಿದೆ. ಇದ್ದಾರೆ ಗೈಸ್ ಶಾಪಿಂಗ್ಗೆ 99 ಫ್ಯಾಕ್ಟ್ರಿ ಔಟ್ಲೆಟ್ ಇಲ್ಲಿ ಹಂಬನಕಟ್ಟೆಯಲ್ಲಿ ಬ್ರಾಂಚ್ ಉಂಟು ಅವ್ರದ್ದು, ಅಲ್ಲಿಗೆ ಬಂದಿದ್ದಾರೆ. ಇವಳು ಪೋಖ್ರಿ ಇದ್ದಾಳೆ, ಪೋಖ್ರಿ ಲಚ್ಚ.
ಇಡೀ ಹಂಪನ್ ಕಟ್ಟೆ ತಿರುಗುತ್ತಿದ್ದೇವೆ ನಾವು. ಎಂಕಲ್ ನೋಡಿ ಗೈಸ್, ನಾವು ಐಡಿಯಲಿಗೆ ಬಂದಿದ್ದೇವೆ. ನಾನು ಕೂಡ ಇದ್ದೇನೆ, ನನಗೆ ಹಸಿವಾಯಿತು. ಮೇಯ್ನಾಗಿ ನಮ್ಮ ಲಚ್ಚು ಇವರು ತಿಂದರು, ನಾನು ಸಹ ತಿಂದೆ. ಇವಳು ಮೇಲೆ ಆಟ ಆಡ್ತಿದ್ಲು, ಹಾಗಾಗಿ ಬಾಕಿ ಆದದ್ದು. ಪೋಖ್ರಿ ಮಾಡ್ತಾಳೆ, ಪೋಖ್ರಿ. ನೋಡಿ ನೋಡಿ. ನೋಡಿ ನಾವೆಲ್ಲ ಎಂತೆಲ್ಲ ಆರ್ಡರ್ ಮಾಡಿದ್ದೇವೆ ಅಂತ ನೋಡಿ. ಅಕ್ಕ ನನಗೆ ದಿಲ್ಕುಶು, ಲಚ್ಚುಗೆ ಪಲಾವು, ಅಕ್ಕನಿಗೆ ತಿರಮಿಸ್. ನೋಡಿ ನೋಡಿ, ಅವಳು ಬಿಡುದಿಲ್ಲ. ನೋಡಿ ನೋಡಿ, ಅದನ್ನಾಯ್ತು ಉದ್ದೆ ಮಾಡಿ ಆಯ್ತಾ ಅಂಡದನ್ನ ಮುಚ್ಚದು ಏರಿಗ್ಯಾ. ಓ ಲಚ್ಚು ಈಗ ಲಚ್ಚು ಕೋಪ ನೀನತ್ರ ನಾನು ಬಾಯ್ ಪಾಡುಚ್ಚು ಮಗೆ ಬಾಯ್ ಪಾಡುಚ್ಚು. ಅವಳಿಗೆ ಭಯ ಆಯ್ತು ಜೀವಿತ ಹೊಡಿತಾಳೆ ಅಂತ. ಅಯ್ಯೋ ರಾಮ. ಗೈಸ್ ಪಲಾವ್ ಅಂತ ಹೇಳಿದ್ರೆ ತುಂಬ ಇಷ್ಟ. ಲಚ್ಚು ಮುಚ್ಚಿ ಬಾಯ್ ತಿಂದಾದಿಚ್ಚು. ಅಬ್ಬೋ ಪಾಪ. ಅಲ್ಲ ಮಗ ಸಲಾಡ್ ಪಾಡು ಸರ. ಮಾಡೋದಾ ಹುಳಿ ಹುಳಿ ನಮ್ಮ ಐಸ್ ಕ್ರೀಮ್ ಬಂತು, ಅಕ್ಕಂದು ತಿರಮಿಸ್, ನಂದು ಒಳ್ಳೆದು ಪಲಾವ್. ದಿಲ್ಕುಶ್, ಲಚ್ಚದು ಪಲಾವ್. ಲಚ್ಚು ಮಕ್ಕಳು ಗೊತ್ತಲ್ಲ ಗೈಸ್, ಲಚ್ಚಿನ ವ್ಯಾನ್ಸ್. ಏರಿಯ ಲಚ್ಚು ಗುರ್ತಂಡಿದೆ ಈಗ. ಅವು ನಗ್ಲು ಬೋಪ ಕುಲ್ಲೆ ಮೂಲು. ಹೊರಟ್ವಿ ಗೈಸ್. ಸ್ಟೇಟ್ ಬ್ಯಾಂಕ್ ಹೋಗಿ ಅಲ್ಲಿ ಅಕ್ಕ ಪುತ್ತೂರಿನ ಬಸ್ಸಲ್ಲಿ ಕೂತ್ಕೊಳ್ತಾರೆ, ನಾನು ಪುತ್ತೂರಿನ ಬಸ್ಸಲ್ಲಿ ಕೂತ್ಕೊಳ್ತೇನೆ. ಲಚ್ಚು ಮನೆಗೆ ಸಾಕಾಯ್ತು ಗೈಸ್, ಸಾಕಾಯ್ತು. 12:30 ರೀಚ್ ಆದದ್ದು ನಾವು ಇಲ್ಲಿಗೆ. ಅಲ್ಲ 1 ಗಂಟೆಗೆ ರೀಚ್ ಆದದ್ದು, 1:04 ಆಗ್ಲಿಕ್ಕಾಯ್ತು. ನಾಳೆ ಪುನಃ ಬರ್ಲಿಕ್ಕೆ ಉಂಟಾ ಅಂತ ಗೊತ್ತಿಲ್ಲ. ನಾಳೆ ಪುನಃ ಬಂದ್ರೆ ನಿಮ್ಗೆ ವ್ಲಾಗ್ ನೋಡ್ಲಿಕ್ಕೆ ಸಿಗ್ತದೆ. ಕುಡ್ಲಕ್ಕೆ ಪುನಃ ಬಂದ್ರೆ, ವಾಪಸ್ ಬಂದ್ರೆ ಪುನಃ ಬಂದ್ರೆ ವಾಪಸ್ ನಾಳೆ ಬಂದ್ರೆ ನಿಮ್ಗೆ ವ್ಲಾಗ್ ಸಿಗ್ತದೆ ನೋಡ್ಲಿಕ್ಕೆ. ನಾಳೆ ನೋಡಿ ಎಂತ ಅಂತ ಒಂದು ವಿಶೇಷ ಇದೆ, ವಿಶೇಷ. ಸರಿ ಗೈಸ್, ಇನ್ನು ಅಕ್ಕ ಕಂಟಿನ್ಯೂ ಮಾಡ್ತಾರೆ ಮಾಡಿಗೆ ಹೋದ ನಂತರ, ಆಯ್ತಾ? ಇದು ನೆಕ್ಸ್ಟ್ ಡೇ ವ್ಲಾಗ್ ಕಂಟಿನ್ಯೂ ಆಗ್ತಾ ಇದೆ. ಮಂಗಳೂರಿಗೆ ದಸ್ಕತ್ ಮೂವಿಗೆ ಹೋಗಿದ್ದೆ, ಒಂದು ಚಾನಲ್ ಕಡೆಯಿಂದ ಇಂಟರ್ವ್ಯೂ ಇತ್ತು, ರಿವ್ಯೂಸ್ ತಗೊಳ್ಳಿಕ್ಕೆ. ಸೊ ಹಾಗಾಗಿ ಹೋಗಿದ್ದೆ. ಸೊ ಜಸ್ಟ್ ವಾಚ್. ಸೆಲೆಬ್ರಿಟಿ ಶೋ ಆಯ್ತು. ದಸ್ಕತ್ ಮೂವಿ ಅಂತೂ ಸಖತ್ತಾಗಿದೆ. ನೀವು ನೋಡಿದರೆ ಮಾತ್ರ ಲಾಸ್ಟ್ವರೆಗೆ ಕೂರೋದು ಗ್ಯಾರಂಟಿ. ಎಲ್ಲವೂ ಇದೆ ಈ ಮೂವಿಯಲ್ಲಿ, ಏನಿಲ್ಲ ಅಂತ ಹೇಳುವಾಗಿಲ್ಲ, ನೋ ವರ್ಡ್ಸ್. ಸೊ ಎಲ್ಲರೂ ವಾಚ್ ಮಾಡಿ. ಇವತ್ತಿನ ಬ್ಲಾಗ್ ಇಷ್ಟೇ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.